ಸೋಮೇಶ್ವರ ಉಚ್ಚಿಲ ಭೋವಿ ಶಿಕ್ಷಣ ಸಂಸ್ಥೆದ ಶತಮಾನೋತ್ಸವದ ಅಂಗವಾದ ಆಂಜೋಕ್ಲೆಗ್ ಬಕ್ಕ ಪುಂಜೋಕ್ಲೆಗಾದ ರಾಜ್ಯ ಮಟ್ಟದ ಮುಕ್ತ ಹಾಫ್ ಮ್ಯಾರಥಾನ್ ಸ್ಪರ್ಧೆ ಸಾಮರಸ್ಯದೆಡೆಗೆ ಓಟ ಪ್ರೌಢಶಾಲಾ ಆಂಜೋಕ್ಲು ಬಕ್ಕ ಪುಂಜೋಕ್ಲೆಗ್ ಜಿಲ್ಲಾ ಮಟ್ಟದ ಗುಡ್ಡಗಾಟು ಓಟ ಅಕ್ಟೋಬರ್ 20 ಐತಾರ ಗಂಟೆ 7 ಗಂಟೆಗೆ ನಡಪರಂಡು ಪಂಡದು ಶತಮಾನೋತ್ಸವ ಸಮಿತಿದ ಅಧ್ಯಕ್ಷರು ಶ್ರೀ ಎನ್.ಜಿ. ಮೋಹನ್ ತೆರಿಪಾದರು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತೆರಿಪಾಯಿನ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಎನ್.ಜಿ. ಮೋಹನ್ ಸೋಮೇಶ್ವರ ಉಚ್ಚಿಲ ಪರಿಸರಡು ಸಾರ್ಥವರ್ಮನುತ 17 ಸುರುವಾಯಿನ ಶಿಕ್ಷಣ ಸಂಸ್ಥೆ ನೂದು ಸಾರ್ಥಕ ವರ್ಷಲಿನ್ ತೂದಿತದು ದುಂಬುದ ನವೆಂಬರ್ ತಿಂಗುಲ್ದ 15, 14, 17 ತಾರೀಕಿಗೆ ಶತಮಾನೋತ್ಸವ ಆಚರಣೆ ನಡಪೆರ ಉಂಡು. ಶತಮಾನೋತ್ಸವದ ಅಂಗವಾದ ಹಾಫ್ ಮ್ಯಾರಥಾನ್ ಪಂತ ಸೆಪ್ಟೆಂಬರ್ 20 ನಡಪೆರೆ ಇದ್ದದು ಕಾಂಡೆ 5 ಗಂಟೆರ್ದು ಸ್ಪರ್ಧಾಳುಲೆನ ನೋಂದಣಿ ನಡಪೆರ ಉಂಡು. ಕಾಂಡೆ 7 ಬೋವಿ ಶಾಲಾ ಕ್ರೀಡಾಂಗಣದ ಮ್ಯಾರಥಾನ್ ಓಟ ಶುರುವಾಯಿರೆ ಇದ್ದದು ಸಂಕೊಳಿಗೆ ಬೀರಿ ಕೊಲ್ಯ ತೊಕ್ಕೋಟು ರೈಲ್ವೆ ಸೇತುವೆ ಉಳ್ಳಾಲ ಅಬ್ಬಕ್ಕ ಸರ್ಕಲ್ 9 ಕೆರೆ ಸೋಮೇಶ್ವರ ಪಟ್ಟಣ ಪಂಚಾಯತ್ ಕಚೇರಿ ಮಾರ್ಗ ಆದ ಸೋಮೇಶ್ವರ ಬೀಚ್ ರೋಡ್ ಮೂಲಕ ಉಚ್ಚಿಲಬೋವಿ ಮುಟ್ಟೆರ ಉಂಡು. 19 ತಾರೀಕಿಗೆ ಶನಿವಾರ ರಾತ್ರಿ ಉಂತುನ ದೂರದ ಊರದ ಸ್ಪರ್ಧಾಳುಗಳಿಗೆ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಡು ವನಸು ವಸತಿ ವ್ಯವಸ್ಥೆ ಮಲ್ತದಡು. ಆಂಜೂಲಿನ ಮ್ಯಾರಥಾನ್ 14 ಕಿಲೋಮೀಟರ್ ಪುಂಜೂಲಿಗೆ 8 ಕಿಲೋಮೀಟರ್ಗೆ ನಿಗದಿ ಮಲ್ತದಡು. ಪ್ರೌಢಶಾಲಾ ಆಂಚೋಕ್ಲೆಗೆ ಪುಂಜೋಕ್ಲೆಗೆ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಅಂತರದ ಗುಡ್ಡಗಾಡು ಓಟ ಸಾರ್ವಜನಿಕರಿಗೆ ಬೊಕ್ಕ ಸಂಸ್ಥೆದ ಹಿರಿಯ ವಿದ್ಯಾರ್ಥಿಗಳಿಗೆ ಆಂಚೋಲಿಗೆ ಕಬಡ್ಡಿ ವಾಲಿಬಾಲ್ ಬೊಕ್ಕ ಬಲ್ಲು ವೈಪ್ನ ಪಂತ ಪೊಂಜೋಲಿಗೆ ವಾಲಿಬಾಲ್ ಥ್ರೋಬಾಲ್ ಹ್ಯಾಂಡ್ಬಾಲ್ ಬೊಕ್ಕ ಬಲ್ಲು ವೈಪ್ನ ಪಂತ ನಡಪೆರ ಉಂಡು. ವಿಶೇಷ ಆಕರ್ಷಣೆಯಾದ ಬಲೆ ಬೀಜನ ಪಂತ ಬೊಕ್ಕ ಕಡಲ್ಡು ನೀದುನ ಸ್ಪರ್ಧೆ ನಡಪೆರ ಉಂಡು ಪಂಡ ತೆರಿಪಾಯರು. ಈ ಶಾಲೆ ಆರಂಭ ಆದದ್ದು 1918ನೇ ಇಸವಿಯಲ್ಲಿ. ಆಗ ಇದೊಂದು ಕುಗ್ರಾಮವಾಗಿತ್ತು. ಇಲ್ಲಿಗೆ ರಸ್ತೆ ಸಂಪರ್ಕ ಇರಲಿಲ್ಲ. ಇಲ್ಲಿಗೆ ನೇತ್ರಾವತಿಗೆ ಬ್ರಿಡ್ಜ್ ಆಗಿ ರಸ್ತೆ ಸಂಪರ್ಕ ಆದದ್ದೇ 1967ರಲ್ಲಿ. ಅಷ್ಟರವರೆಗೆ ರಸ್ತೆ ಸಂಪರ್ಕ ಇಲ್ಲದೆ ಕೇವಲ ಒಂದು ರೈಲು ಆಗ ಇದ್ದಂಥ ಒಂದೆರಡು ರೈಲುಗಳು ಮಾತ್ರ ಇದ್ದುದು. ಆ ರೈಲಿನಲ್ಲಿ ಜನಗಳು ಬಂದು ಹೋಗಬೇಕಾಗ್ತಾ ಇತ್ತು. ಇಲ್ಲಿಂದ ನಾವು ಮಂಗಳೂರು ತಲುಪಬೇಕಾದ್ರೆ ಎಷ್ಟೋ ಗಂಟೆಗಳು ಹಿಡಿತಿತ್ತು. ಜನಗಳು ಹೆಚ್ಚಾಗಿ ಇಲ್ಲಿಂದ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಇಲ್ಲಿ ವಿದ್ಯೆಯ ಗಂಧಗಾಳಿ ಇಲ್ಲದಂಥ ಒಂದು ಪ್ರದೇಶ ಇದು. ಅಂಥ ಸಂದರ್ಭದಲ್ಲಿ ನಮ್ಮ ನಾಡಿನ ಇಬ್ಬರು ಹಿರಿಯರು ಇಲ್ಲಿ ಒಂದು ಶಾಲೆಯನ್ನು ಸ್ಥಾಪಿಸಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು 1918ನೇ ಇಸವಿಯಲ್ಲಿ ಆಗಸ್ಟ್ ತಿಂಗಳ 10ನೇ ತಾರೀಕಿಗೆ ಈ ಶಾಲೆಯನ್ನು ಆರಂಭಿಸಲಾಯಿತು. ಈ ಒಂದು ವಿದ್ಯಾಸಂಸ್ಥೆಯ ಶತಮಾನೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸಬೇಕು ಎನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಶಾಲಾ ಆಡಳಿತ ಸಮಿತಿಯವರು ಮತ್ತು ಈ ಊರಿನ ಬಾಂಧವರೆಲ್ಲ ಕೂಡಿ ಶಾಲಾ ಶತಮಾನೋತ್ಸವವನ್ನು ನವೆಂಬರ್ ತಿಂಗಳ 15, 16 ಮತ್ತು 17ನೇ ತಾರೀಕಿನಂದು ಆಚರಿಸಲು ಉದ್ದೇಶಿಸಲಾಗಿದೆ. ಹಾಫ್ ಮ್ಯಾರಥಾನ್ ಆಂದೋಲನ ವಿಭಾಗಡು ಸುರುತ 10 ಸಾರ ನಗದು ರಡ್ಡನೆ 7 ಸಾರ ಮೂಜರೆ 4 ಸಾರ ಬೊಕ್ಕ ತಲಾ 1 ಸಾರ ರೂಪಾಯಿದ ಲೆಕ್ಕ 10ನೇ ಸ್ಥಾನ ದಾಖಲೆ ಕೊರ್ಪುಂಡು. ಪೊಂಜೂರಿನ ವಿಭಾಗಡು ಸುರುತ 7 ಸಾರ ರೂಪಾಯಿ ರಡ್ಡನೆ 5 ಸಾರ ಬೊಕ್ಕ ಮೂಜನೆ 3 ಸಾರ ರೂಪಾಯಿ ಬೊಕ್ಕ 10ನೇ ಸ್ಥಾನ ಪಡೆಯಿನಗಳಿಗೆ ವಿಜೇತರಿಗೆ ತಲಾ 1 ಸಾರ ರೂಪಾಯಿ ಗೌರವಧನ ಬೊಕ್ಕ ಸ್ಮರಣಿಕೆ ಕೊಡ್ದು ಪುರಸ್ಕರಿಸಾವ. ಭಾಗವಹಿಸಿನ ಮಾತಾ ಸ್ಪರ್ಧಾಳುಗಳಿಗೆ ಪ್ರಶಸ್ತಿ ಪತ್ರ ಕೊಡ್ದು ಗೌರವಿಸಾವ ಪಂಡದು ಕ್ರೀಡಾಕೂಟದ ಗೌರವ ಸಲಹೆಗಾರರು ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀ ತ್ಯಾಗಂ ಹರೇಕಳ ತೆರಿಪಾಯರು. 14 ಕಿಲೋಮೀಟರ್ಗಳಿಗೆ ಸೀಮಿತಗೊಳಿಸಿದ್ದೇವೆ. ಪುರುಷರಿಗೆ 14 ಕಿಲೋಮೀಟರ್ ಮತ್ತು ಮಹಿಳೆಯರಿಗೆ 12 ಕಿಲೋಮೀಟರ್ ದೂರದ ಇದೊಂದು ಹಾಫ್ ಮ್ಯಾರಥಾನ್ ಸ್ಪರ್ಧೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾಫ್ ಮ್ಯಾರಥಾನ್ ಅಂತ ಹೇಳಿದರೆ ಬಹಳ ವಿಜೃಂಭಣೆಯಿಂದ ಕೂಡಿರ್ತದೆ. ಅಲ್ಲಿ ಸಂಖ್ಯೆ ಕೂಡ ಜಾಸ್ತಿ ಆಗಿರ್ತದೆ. ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರುವುದರಿಂದ ನಮ್ಮ ಎಲ್ಲ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ ಇದು ಶತಮಾನೋತ್ಸವದ ಅಂಗವಾಗಿ ನಡೆಯತಕ್ಕಂಥ ಕ್ರೀಡೆ ಆಗಿರುವುದರಿಂದ ಅದಕ್ಕೆ ಒಂದು ಥೀಮ್ ಇಟ್ಟಿದ್ದಾರೆ. ಒಳ್ಳೆಯ ಥೀಮನ್ನು ಇಟ್ಕೊಂಡಿದ್ದಾರೆ. ಸಾಮರಸ್ಯದ ಎಡೆಗೆ ಓಟ ಅಂತೇಳಿ. ಬಹಳ ನಮಗೆಲ್ಲ ಗೊತ್ತಿರುವ ಹಾಗೆ ಸಾಮರಸ್ಯ ಅಂತ ಹೇಳಿದರೆ ಅದೊಂದು ಹೊಂದಾಣಿಕಾ ಮನೋಭಾವನೆಯಿಂದ ಕೂಡಿರಬೇಕು. ನಮ್ಮ ಸಾಮರಸ್ಯದಲ್ಲಿ ಊರಿನ ಜನರು ಸಾಮರಸ್ಯದೆಡೆಗೆ ಹೋಗಬೇಕು ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಆ ನಿಲುವನ್ನು ಇಟ್ಟುಕೊಂಡು ಆ ಒಂದು ಒಳ್ಳೆಯ ಥೀಮನ್ನು ಇಟ್ಟುಕೊಂಡು ಈ ಒಂದು ಸ್ಪರ್ಧೆ ಮಾಡುವ ಕಾರಣ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಶಿಕ್ಷಣ ಸಂಸ್ಥೆಗಳು
ವಿಶೇಷವಾಗಿ ಇಲ್ಲಿ ಹಲವಾರು ಉಳ್ಳಾಲ ಭಾಗದಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿದೆ. ಡಾಕ್ಟರ್ಗಳಿಂದ ವೈದ್ಯರಿಂದ ಕೂಡಿದ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಈ ಕಡೆ LOCS ಆಗಿರ್ಬೋದು, ಕ್ಷೇಮ ಡಾಕ್ಟರ್ಗಳು ಇರ್ಬೋದು, ಎಲ್ಲ ಸ್ಪರ್ಧಾಳುಗಳಾಗಿ ನಾಳ್ದು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಮುಂಚಿತವಾಗಿ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಉಳ್ಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವತ್ತು ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ, ಅಂದರೆ 7 ಗಂಟೆ ಅಂತ ಹೇಳಿದ್ರೆ ನಾವು ಸುಮಾರು ಒಂದು 5:30 ಗಂಟೆಗೆ ನಾವು ಈ ಒಂದು ನೋಂದಣಿ ರಿಜಿಸ್ಟ್ರೇಷನ್ ಮಾಡುತ್ತೇವೆ. 7:30 ಒಳಗಡೆ ಈ ಒಂದು ಸ್ಪರ್ಧೆಯನ್ನು ಪ್ರಾರಂಭಗೊಳಿಸ್ತೇವೆ. ಮೊದಲು ಪುರುಷರಿಗೆ ಸ್ಪರ್ಧೆಯನ್ನು ಪ್ರಾರಂಭಗೊಳಿಸ್ತೇವೆ, ಮತ್ತೆ ಒಂದು 15 ನಿಮಿಷ ನಂತರ ಮಹಿಳೆಯರ ಸ್ಪರ್ಧೆಯನ್ನು ಪ್ರಾರಂಭಿಸ್ತೇವೆ. ಶತಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ರೇವತಿ ದಾಮೋದರ್, ಶಾಲಾ ಸಂಚಾಲಕರು ಶ್ರೀ ದೇವದಾಸ್ ಟಿ ಒಚ್ಚಲ್, ಕ್ರೀಡಾ ಸಂಚಾಲಕರು ಶ್ರೀ ಚಂದ್ರಶೇಖರ್ ಒಚ್ಚಲ್, ಉಚ್ಚಿಲಗೋವಿ ವಿದ್ಯಾಸಂಸ್ಥೆದ ದೈಹಿಕ ಶಿಕ್ಷಕರು ಶ್ರೀ ಮೋಹನ್ ದಾಸ್, ಕಾರ್ಯಾಧ್ಯಕ್ಷರು ಶ್ರೀ ರೋಹಿತಾಶ್ವ ಸುದ್ದಿಗೋಷ್ಠಿಯಲ್ಲಿ ಒಟ್ಟಿಗೆ ಇದ್ದರು.